ವಿಟ್ಲ ಲಯನ್ಸ್ ಕ್ಲಬ್ಗೆ ಲಯನ್ಸ್ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಮತ್ತು ಸೇವಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು ವಿಟ್ಲದ ವಿಠ್ಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಲಯನ್ಸ್ ಜಿಲ್ಲಾ ಗವರ್ನರ್ ಅವರು ಮಾತನಾಡಿ, ವಿಟ್ಲ ಲಯನ್ಸ್ ಕ್ಲಬ್ ಜಿಲ್ಲೆಯಲ್ಲಿ ಉತ್ತಮವಾಗಿ ಮುನ್ನಡೆಯುತ್ತಿದೆ. ವಿವಿಧ ಚಟುವಟಿಕೆಗಳ ಮೂಲಕ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಎಂದು ಹೇಳಿದರು. ನಾನು ನನ್ನ ಕ್ಲಬ್ಬಿನ ಬಗ್ಗೆ ವಿಚಾರವನ್ನು ಹೇಳ್ತಾ ಇದ್ದೆ. ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಹೇಳಿದರು, ಯುನೈಟೆಡ್ ಇನ್ ಡೈವರ್ಸಿಟಿ ಆ್ಯಂಡ್ ಕೈಂಡ್ನೆಸ್ ಅಂತ. ಸೇವೆಯಲ್ಲಿ ಮತ್ತು ನಾವು ಪ್ರತಿಯೊಬ್ಬ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ಪ್ರೊಫೆಷನಲ್ ಇದ್ದೇವೆ, ಬೇರೆ ಬೇರೆಯ ರೀತಿಯ ಸಮಾಜದಲ್ಲಿ ನಮ್ಮದೇ ಆದ ಜವಾಬ್ದಾರಿಗಳನ್ನು ಹೊಂದಿಕೊಂಡಿರ್ತೇವೆ. ಇವತ್ತು ಎಲ್ಲರೂ ಸೇರಿ ಒಂದು ಸಾಂಘಿಕವಾದ ಪ್ರಯತ್ನದಿಂದ ನಮಗೆ ಸಹಕಾರ ಮಾಡಿದ್ದಾರೆ. ವಿಟ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಜೆಸಿಂತಾ ಮಸ್ಕರೇನಸ್ ಅಧ್ಯಕ್ಷತೆ ವಹಿಸಿದ್ರು. ಬೆಳಿಗ್ಗೆ ಮಂಗಳ ಪದವು ಐಡಿಯಲ್ ಪೆಟ್ರೋಲ್ ಪಂಪ್ನಲ್ಲಿ ಗವರ್ನರ್ ಅವರನ್ನು ಸ್ವಾಗತಿಸಲಾಯಿತು. ಮಂಗಳ ಪದವಿನಲ್ಲಿ ಶೌಚಾಲಯ ನಿರ್ಮಾಣ, ಅಂಗನವಾಡಿಗೆ ಸೀಟ್ ಅಳವಡಿಕೆ, ನವೀಕರಣಗೊಂಡ ಬಸ್ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು. ಕ್ಯಾನ್ಸರ್ ರೋಗಿಗಳಿಗೆ ಧನ ಸಹಾಯ ವಿತರಿಸಲಾಯಿತು. ಸಂಜೆ ವಿಟ್ಲ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಗವರ್ನರ್ ಅವರನ್ನ ಮೆರವಣಿಗೆಯ ಮೂಲಕ ಸಭಾ ವೇದಿಕೆಗೆ ಕರೆತರಲಾಯಿತು. ಗವರ್ನರ್ ಗೀತಾ ಪ್ರಕಾಶ್ ದಂಪತಿ, ರೊನಾಲ್ಡ್ ಗೋಮ್ಸ್, ಸುಧಾ ಜೋಶಿ, ಕೃಷ್ಣ ಪ್ರಕಾಶ್ ಅವರನ್ನ ಸನ್ಮಾನಿಸಲಾಯಿತು. ಲಯನ್ಸ್ ಸಂಸ್ಥೆಗೆ ಮುರಳಿ ಪ್ರಸಾದ್, ಸುಮತಿ ಪ್ರಮೋದ್, ಡೇವಿಡ್ ವೇಗಸ್, ಅನಿಲ್ ವಡಗೇರಿ ನೂತನವಾಗಿ ಸೇರ್ಪಡೆಗೊಂಡರು. ಆಹಾರದ ಕಿಟ್, ವೀಲ್ಚೇರ್, ಅವಿತಿಕಲ್ಲು ಅಂಗನವಾಡಿಗೆ ಕುರ್ಚಿ, ಚಂದಳಿಕೆ ಶಾಲೆಗೆ ಕಪಾಟು, ಒಕ್ಕಿತ್ತೂರು ಶಾಲೆಗೆ ಕಪಾಟು, ಕೇಪು ಕಲ್ಲಂಗಳ ಶಾಲೆಗೆ ಕಪಾಟು, ಡಯಾಲಿಸಿಸ್ ಯಂತ್ರಕ್ಕೆ ಧನ ಸಹಾಯ, ಬಳಂತಿಮುಗುರು ಶಾಲೆಗೆ ಥರ್ಮಲ್ ಸ್ಕ್ಯಾನರ್, ವಿದ್ಯಾರ್ಥಿ ದಿಗಂತಿಗೆ ಧನ ಸಹಾಯವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್, ಡಾಕ್ಟರ್ ಗಾಯತ್ರಿ ಗೀತಾ ಪ್ರಕಾಶ್, ಲಯನ್ಸ್ ಜಿಲ್ಲೆಯ ವಸಂತ್ ಕುಮಾರ್ ಶೆಟ್ಟಿ, ಜಿಲ್ಲಾ ಗವರ್ನರ್ ಕೋಆರ್ಡಿನೇಟರ್ ಅರುಣಾ ಶೆಟ್ಟಿ, ಜಿಲ್ಲಾ ಕ್ಯಾಬಿನೆಟ್ ಕೋಆರ್ಡಿನೇಟರ್ ಜಿಆರ್ ಶೆಟ್ಟಿ, ಕ್ಯಾಬಿನೆಟ್ ಕಾರ್ಯದರ್ಶಿ ಸಿಪಿ ದಿನೇಶ್, ಐಪಿಡಿಜಿ ರೊನಾಲ್ಡ್ ಗೋಮ್ಸ್, ಕ್ಯಾಬಿನೆಟ್ ಕೋಶಾಧಿಕಾರಿ ಮೊಹಮ್ಮದ್ ಇಕ್ಬಾಲ್, ಪಿಆರ್ಒ ವಿಟ್ಲ ಮಂಗೇಶ್ ಭಟ್, ಪ್ರಾಂತೀಯ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ, ವಲಯಾಧ್ಯಕ್ಷ ಹೇಮನಾಥ್ ಶೆಟ್ಟಿ ಕಾವು, ಮಾಧವಗೌಡ ಚಾಕೆ, ವಿಟ್ಲ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಹರ್ಷಿತ್ ಕುಮಾರ್, ಕೋಶಾಧಿಕಾರಿ ಭಾರತಿ ಪ್ರಕಾಶ್, ಲಿಯೋ ಅಧ್ಯಕ್ಷೆ ಸ್ಮಿತಾ ರೈ, ಕಾರ್ಯದರ್ಶಿ ಯುಕ್ತ, ಕೋಶಾಧಿಕಾರಿ ಅಮೀಶ್ ಉಪಸ್ಥಿತರಿದ್ದರು. ಜಲಜಾಕ್ಷಿ ಜಯಾರೈ, ಲಿಯೋ ಅಧ್ಯಕ್ಷೆ ಸ್ಮಿತಾ ಸಿರೈ, ಮಾಲತಿ ವಿನ್ನೆ, ಮಸ್ಕರೇನಸ್, ಮೋಹನ್, ಮೊನಪ್ಪಗೌಡ, ರಮೇಶಂ ಬಾಯರ್, ಪುಷ್ಪಲತಾ ವಿವಿಧ ಜವಾಬ್ದಾರಿಯನ್ನ ನಿಭಾಯಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.